ಭೂಮಿಯಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ, ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆನಿಲ್ಲಲು ಪಾಲನಾಕರ್ತ ಮಹಾವಿಷ್ಣು 10 ಅವತಾರಗಳನ್ನು ತಾಳಿದ್ದಾನೆ. ದಾನವರಾಜ ಹಿರಣ್ಯಕಶಿಪುವನ್ನು ಸಂಹರಿಸಲು, ತನ್ನ ಪ್ರಿಯ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ತಾಳಿದ ಅವತಾರವೇ ನರಸಿಂಹಾವತಾರ. ಇದೀಗ ತಮ್ಮ ಮುಂದೆ ದೃಶ್ಯ ರೂಪಕ ನರಸಿಂಹಾವತಾರ. ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಮಹಾವಿಷ್ಣು ವರಹಾವತಾರದಿಂದ ಸಂಹರಿಸಿದ ಕಾರಣ ಮಹಾವಿಷ್ಣುವಿನ ವಿರುದ್ಧ ಹಿರಣ್ಯಕಶಿಪುವಿಗೆ ಇದ್ದ ಕೋಪ ದ್ವಿಗುಣಗೊಂಡಿತು. ತನ್ನ ಸಹೋದರನ ಸಾವಿಗೆ ಪ್ರತಿಕಾರ ತೀರಿಸಲು ಭಯಂಕರ ರೂಪ ತಾಳಿ ವಿಷ್ಣುವನ್ನೇ ಸಂಹರಿಸಲು ಮುಂದಾಗುತ್ತಾನೆ. ಜವಾಬ್ದಾರಿಯನ್ನು ಹೊತ್ತ ಮಹಾವಿಷ್ಣುವಿನ ಸಂಹಾರ ತನ್ನಿಂದ ಅಸಾಧ್ಯವೆಂದು ತಿಳಿದ ಹಿರಣ್ಯಕಶಿಪು ವಿಶೇಷ ದೇವಾನುಗ್ರಹಕ್ಕಾಗಿ ಮಂದಾರ ಪರ್ವತದಲ್ಲಿ ಘೋರ ತಪಸ್ಸನ್ನಾಚರಿಸುತ್ತಾನೆ. ಘೋರ ತಪಸ್ಸಿಗೆ ಇಡೀ ಭೂಮಂಡಲವೇ ಕಂಪಿಸತೊಡಗಿತು. ಹೆದರಿದ ಇಂದ್ರಾದಿ ದೇವತೆಗಳು ತಪಸ್ಸಿಗೆ ನಾನಾ ಬಗೆಯಲ್ಲಿ ಅಡ್ಡಿಯನ್ನು ಮಾಡಿದರು. ನಿರತನಾಗಿದ್ದರೆ ಅರಮನೆಯಲ್ಲಿ ಬೆಳೆಯುತ್ತಿದ್ದ ಪುತ್ರ ಪ್ರಹ್ಲಾದ ಹರಿನಾಮ ಸ್ಮರಣೆಯಲ್ಲಿಯೇ ಮುಳುಗಿರುತ್ತಾನೆ.
ತನ್ನ ಘೋರ ತಪಸ್ಸಿನ ಬಳಿಕ ಸೃಷ್ಟಿಕರ್ತ ಬ್ರಹ್ಮನಿಂದ ತನಗೆ ಸಾವೇ ಬಾರದಂತ ವರ ಪಡೆದು ಮೃತ್ಯುಂಜಯನಾಗಿ ಬೀಗುತ್ತಾನೆ. ಏಕಚಕ್ರಾಧಿಪತಿಯ ಕನಸುಗಳೊಂದಿಗೆ ರಾಜ್ಯ ಪ್ರವೇಶಿಸಿದ ಹಿರಣ್ಯಕಶಿಪುವಿಗೆ ತನ್ನ ಮಗನೇ ಹರಿನಾಮ ಜಪಿಸುತ್ತಿರುವುದು ಅತಿರೇಕ ಎನ್ನಿಸುತ್ತದೆ. ಕಪಟಿ ಮಹಾವಿಷ್ಣು ತನ್ನ ಮಗನ ಅಂತರಾಳ ಹೊಕ್ಕು ಅವನನ್ನು ಮನಬಂದಂತೆ ಆಟವಾಡಿಸುತ್ತಾನೆ ಎಂದು ಭಾವಿಸಿ ಪ್ರಹ್ಲಾದನನ್ನೇ ಸಂಹರಿಸಲು ಮುಂದಾಗುತ್ತಾನೆ. ಅಡಿಗಿದ್ದರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಕ್ಷಿಪ್ರದ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಯವೆಂದರೆ ಛೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನ ನಡುಗುವರು. ಹೇಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ, ಕನ್ಯೆಗಳಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸಾಧ್ಯ.
ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಈಗ ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ನೀನು ಭೂಮಿಯಲ್ಲೂ ಇಲ್ಲ, ಆಕಾಶದಲ್ಲೂ ಇಲ್ಲ, ಒಳಗೂ ಇಲ್ಲ, ಹೊರಗೂ ಇಲ್ಲ. ನನ್ನ ಕೈಗಳ ಉಗುರೇ ನಿನ್ನ ಸಂಹಾರಕ್ಕೆ ನನ್ನ ಅಸ್ತ್ರ. ಸೃಷ್ಟಿಕರ್ತ ಬ್ರಹ್ಮನ ಭಯಕ್ಕೆ ಕಳಂಕ ಬಾರದಂತೆ ನಿನ್ನ ಸಂಹಾರ ಮಾಡುತ್ತೇವೆ. ನಮೋ ನಾರಾಯಣ